ನಮಸ್ಕಾರ, ನಾನು ಕಾವ್ಯ. ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ರೋಹನ್ ಕಾರ್ಪೊರೇಷನ್ ಪ್ರೆಸೆನ್ಸ್ ಈ ಸಂಚಿಕೆ ಸ್ವಾಗತ. ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್, ವೋಕ್ಸ್ವ್ಯಾಗನ್ ಮಂಗಳೂರು, ದಿ ಓಷನ್ ಪರ್ಲ್. ಇದೀಗ ಸುದ್ದಿಯ ವಿವರ. ದೇಶದ ಸಂಪತ್ತನ್ನು ಕಬಳಿಸುತ್ತಿರುವ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಹಾಗೂ ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ನಗರದಲ್ಲಿಂದು ಕ್ಲಾಕ್ ಟವರ್ ಬಳಿಯಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಲಾಯಿತು. ಕ್ವಿಟ್ ಇಂಡಿಯಾ ಚಳುವಳಿಯ ದಿನವಾದ ಇಂದು ದೇಶದಾದ್ಯಂತ ರೈತ ಕಾರ್ಮಿಕರು ಜಂಟಿಯಾಗಿ ಹಮ್ಮಿಕೊಂಡ ಕಾರ್ಪೊರೇಟ್ ಕಂಪನಿಗಳಿಂದ ದೇಶವನ್ನು ಉಳಿಸಿ ದಿನಾಚರಣೆಯ ಭಾಗವಾಗಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ಧಿಕ್ಕರಿಸಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ಘಾಟಿಸಿ ಮಾತನಾಡಿದ ಸಿಐಟಿಯು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾದ ವಸಂತ್ ಆಚಾರ್ಯ ಅವರು, ಉತ್ತಮ ಆಡಳಿತ ನೀಡುವುದಾಗಿ ಅಚ್ಚೇ ದಿನ ತರುವುದಾಗಿ ಜನತೆಗೆ ಆಶ್ವಾಸನೆ ನೀಡಿ ಅಧಿಕಾರಕ್ಕೇರಿದ ನರೇಂದ್ರ ಮೋದಿ ಸರ್ಕಾರವು ಜನತೆಗೆ ಮೋಸ ಮಾಡಿರುವುದಲ್ಲದೆ ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದೋಚಲು ಮುಕ್ತ ಅವಕಾಶವನ್ನ ನೀಡಿದೆ. ಜನವಿರೋಧಿ ನೀತಿಗಳನ್ನು ಜಾರಿಗೊಳಿಸುವ ಮೂಲಕ ದೇಶದ್ರೋಹದ ಕೃತ್ಯ ಎಸಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಹೇಳ್ತದೆ ನಮ್ಮ ರೈತರು ಕೇಳಿದ್ದೇನು? ರೈತರು ಬೆಳೆಯುವಂತ ಬೆಳೆಗೆ ಸರಿಯಾದಂತ ಕನಿಷ್ಠ ದರವನ್ನು ಫಿಕ್ಸ್ ಮಾಡಿ, ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ತಯಾರಿಲ್ಲ. ಮಾತ್ರ ಅಲ್ಲದೆ ಇವತ್ತು ಅಗತ್ಯ ವಸ್ತುಗಳೇನಿದೆ ಆ ಅಗತ್ಯ ವಸ್ತುಗಳ ಬಗ್ಗೆ ನಿಯಂತ್ರಣ ಬೇಕಾಗ್ತದೆ. ಇವತ್ತು ಆ ನಿಯಂತ್ರಣವನ್ನು ತೆಗೆದುಹಾಕಿದ್ದಾರೆ. ನಮ್ಮ ದೇಶದ ಕಾರ್ಪೊರೇಟ್ ರಂಗದವರು, ಪೌರಾಸ್ತ್ರ ಸಂಸ್ಥೆದವರು ನಮ್ಮ ದೇಶದ ಕೃಷಿ ಭೂಮಿಯನ್ನು ಪಡೆಯಬಹುದು, ಬೇಕಾದಾಗೆ ಪಡೆಯಬೇಕು ಎಂದು ತೀರ್ಮಾನ ಮಾಡಿದ್ದಾರೆ. ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಗಳ ನಿರ್ದೇಶನ ಮಾಡಿದ್ದಾರೆ. ಏನು ಎಪಿಎಂಸಿ ಕಾಯ್ದೆ ಏನಿದೆ, ಈ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಮಾಡಿ ಎಪಿಎಂಸಿ ಕಾಯ್ದೆಯಲ್ಲಿರುವಂತಹ ರೈತರ ಪರವಾದಂತ ಏನು ವಿಧಿಗಳೇನಿದೆ ಅದು ರದ್ದು ಮಾಡಿದ್ದ ಕೇಂದ್ರ ಸರ್ಕಾರ ನಿರ್ದೇಶನ ಮಾಡ್ತದೆ. ಈ ರೀತಿ ರದ್ದು ಮಾಡಿದಾದ್ರೆ ಏನಾಗ್ತದೆ, ರೈತರು ಬೆಳೆದಂತ ಬೆಳೆಗೆ ಇವತ್ತು ದೊಡ್ಡ ಬಂಡವಾಳಗಾರರು ಸರ್ವಾಧಿಕಾರ ಮಾಡಲಿಕ್ಕೆ ಅವಕಾಶ ಕೊಡುವಂತಹ ರೀತಿ ಆಗಿದೆ. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಅವರು ಮಾತನಾಡಿ, ಆಳುವ ವರ್ಗಗಳ ಸಮಗ್ರವಾದ ನೀತಿಗಳನ್ನು ಬದಲಾವಣೆಗೊಳಿಸುವ ಮೂಲಕ ದುಡಿಯುವ ಜನತೆಯ ಪರವಾದ ರಾಜಕೀಯ ಧೋರಣೆಗಳನ್ನು ಜಾರಿಗೊಳಿಸಲು ದೇಶದ ಜನತೆ ಒಂದಾಗಿ ಹೋರಾಡಬೇಕಾಗಿದೆ ಎಂದು ಹೇಳಿದರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪಂಪಿನ ಚಳವಳಿ ಉಂಡತೆ ಅವು ಬಾರಿ ಪ್ರಮುಖವಾಗಿ ನಂಚಿನ ಹೋರಾಟ. ಅವು ಆಗಸ್ಟ್ ವರ್ಮಗಾತಿನಿ ಅಂಚಿನ ಹೋರಾಟ ಆಯಿ ನಡೆದ ಬೊಕ್ಕನೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಹರಿತತೆ ಬರ್ತೀನಿ ಭಾರಿ ಮಲ್ಲ ರೀತಿಯ ಸ್ಫೂರ್ತಿನಿ. ಕೆಲವೇ ವರ್ಷಡು 47 ನಂಗೆ ಸ್ವಾತಂತ್ರ್ಯ ದಿಕ್ಕಿನಿ. ಅವಾಗ ಆತು ಪ್ರಮುಖವಾಗಿ ನಂಚಿನ ದಿನ ಆಗಸ್ಟ್ ವರ್ಮ. ಅವಾಗ ಇನಿ ಅವೇ ಆಗಸ್ಟ್ ವರ್ಮಗೆ ನಮೈನೆ ಹೋರಾಟ ಮಲ್ತ ಆನೆ ಬ್ರಿಟಿಷರನ್ನೇ ತೊಟ್ಟು ಬಿದೈ ಪಾಡಿನಿ ಐಕ್ಯಬೋಡಾದ ಮಲ್ತಿನ ಹೋರಾಟ ಇನಿ ಅಂಗುಲ ಬರೋದಿಲ್ಲ. ಕಾರ್ಪೊರೇಟ್ ಕಂಪನಿಗಳನ್ನೇ ತೊರ್ತುದ ಬಿದೈ ಮಾಡೋಡು ಈ ದೇಶಡು ಬಂಡದೆ ಇಡೀ ದೇಶದ ಹೋರಾಟ ಇದೆ. ಲಕ್ಷಗಟ್ಟಲೆ ಜನ ರೈತರೇ, ಕಾರ್ಮಿಕರೇ, ಮಾತ ವಿಭಾಗದ ಜನಸಾಮಾನ್ಯರೇ ಹೋರಾಟ ನಡೆದುಕೊಂಡು ಬಂದುಲೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ನಾಯಕರಾದ ಜಯಂತಿ ಶೆಟ್ಟಿ, ಬಾಬು ದೇವಾಡಿಗ, ಭಾರತಿ ಬೋಳಾರ್, ಯೋಗೇಶ್ ಜಪ್ಪಿನಮಗರು, ಜಯಲಕ್ಷ್ಮಿ ಜಪ್ಪಿನಮಗರು, ಡಿವೈಎಫ್ಐ ಜಿಲ್ಲಾ ನಾಯಕರಾದ ಸಂತೋಷ್ ಬಜಾಲ್, ನವೀನ್ ಕೊಂಚಾಡಿ, ದಲಿತ ಹಕ್ಕುಗಳ ಸಮಿತಿಯ ಮುಖಂಡರಾದ ತಿಮ್ಮಯ್ಯ ಕೊಂಚಾಡಿ, ಕೃಷ್ಣ ತಣ್ಣೀರುಬಾವಿ ಮೊದಲಾದವರು ಭಾಗವಹಿಸಿದ್ರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.